ಮಂಗಳೂರಿನ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ನಡೆಯುವ ಕುಂಭ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಎಚ್ಪಿ ಗ್ಯಾಸ್ ಮಾಲಕ ನಿವೃತ್ತ ಯೋಧ ಡಿ ಚಂದಪ್ಪ ಮೂಲ್ಯ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ರಾಮಕೃಷ್ಣ ತಪೋವನ ಪೊಳಲಿ ಆಶ್ರಮದ ಸ್ವಾಮಿ ವಿವೇಕ ಚೈತ್ಯಾನಂದ ಮಾತನಾಡಿ, ತುಳುನಾಡಿನಲ್ಲಿ ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಗಳು ನಡೀತಾ ಇರೋದು ಸಂತಸದ ವಿಚಾರ. ಸಾಧು ಸಂತರು ಋಷಿ ಮುನಿಗಳು ಕೊಟ್ಟ ಮಾರ್ಗದರ್ಶನದಂತೆ ಇಂದಿನ ಯುವ ಜನಾಂಗ ಹಿಂದುವಾಗಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ಪಾಶ್ಚಿಮಾತ್ಯರ ಜೀವನದ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಪಾಶ್ಚಿಮಾತ್ಯರು ನಮ್ಮ ಜೀವನದ ರೀತಿ ನೀತಿಗಳನ್ನು ಪಾಲಿಸ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಪಾಶ್ಚಿಮಾತ್ಯರ ಒಳ್ಳೆಯತನವನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರು. ನಂತರ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ ಮೊಯ್ಲಿ ಮಾತನಾಡಿ, ಬಹಳ ಪ್ರಸಿದ್ಧಿ ಮತ್ತು ಪುರಾತನ ಇತಿಹಾಸ ಹೊಂದಿರೋ ದೇವಸ್ಥಾನ ಕುಲಶೇಖರದ ವೀರನಾರಾಯಣ ದೇವಸ್ಥಾನ. ವರ್ಷಂಪ್ರತಿ ಇಲ್ಲಿ ಕುಂಭ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗುತ್ತೆ. ಕುಂಭ ಮಹೋತ್ಸವದ ಪ್ರಯುಕ್ತ ವಿವಿಧ ರೀತಿಯ ಪೂಜಾ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಾ ಇರುತ್ತೆ. ಪೂಜೆಗಳನ್ನು ಸಲ್ಲಿಸುವುದರಿಂದ ಭಕ್ತಿ ಮತ್ತು ಶ್ರದ್ಧೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ದೇವಾಲಯದಲ್ಲಿ ಭಜನಾ ಕಾರ್ಯಕ್ರಮ ಮತ್ತು ವಿವಿಧ ಸಂಗೀತ ತಂಡಗಳಿಂದ ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೀನಾಕ್ಷಿ ಶಾಂತಿಗೌಡು, ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಪದ್ಮನಾಭ್ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಂಧುಗಳೇ, ಇವತ್ತು ನಾನೊಂದು 10 ಮಾಡ್ತೇವೆ, ಹೋಮ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಪ್ರತಿಯೊಬ್ಬರಿಗೆ ಕೇಳಿದರೆ ಅವರಿಗೆ ಭೌತಿಕವಾಗಿ ಏನಾದರೊಂದು ಫಲ ಸಿಗಬೇಕು, ಅದಕ್ಕೆ ಮಾಡ್ತೇವೆ ಅಂತ. ಈ ಶರೀರ ನಿಮಗೆಲ್ಲ ಗೊತ್ತು, ಪಂಚಭೂತದಿಂದ ಮಾಡಿದೆ. ಎಷ್ಟು ವರ್ಷ? ಒಂದು 100 ವರ್ಷ, 110 ವರ್ಷ, ಅದಕ್ಕಿಂತಲೂ ಹೆಚ್ಚಂದರೆ 120 ವರ್ಷ ಈ ಪೃಥ್ವಿಯಲ್ಲಿ ಜೀವನ ನಡೆಸ್ಬೋದು. ವರ್ಷಂಪ್ರತಿ ಇಲ್ಲಿ ಕುಂಭ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಹಿಂದಿನ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ತಿಂಗಳು ಕೂಡ ಈಗ ಪುರುಷೋತ್ತಮ ಕುಲಾಲ್ ಅವರು ಹೇಳಿದ ಹಾಗೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಶನೀಶ್ವರ ಪೂಜೆ, ಗಣಹೋಮ ಎಲ್ಲ ನಿರಂತರ ಈ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿವೆ.